ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಶ್ರೀತ ಮುಖ್ಯಾಂಶರು. ಲಾಕ್ಡೌನ್ ಇತ್ತಂಡಲ ಮಾರ್ಗೊಲೆಡು ಏಪಲದಂಚ ಗಾಡಿಲಿನ ಪೋಪರಿ ಬರ್ಪರಿ ಗಾಡಿಲಿನ ದಾಖಲೆ ಬಗೆಟ್ ಪೊಲೀಸರಿಡ್ದು ತನಿಖೆ. ಉಳ್ಳಾಲ ಕೋಡಿಡು ಬಂಡೆಕಲ್ಲುಗು ಎಟ್ಟದು ಕಡಲು ಸೇರ್ನ ಗುಂಡಿ ಕಡಲು ಮೀನುಗಾರಿಕೆದ ಓಡ ಯಜಮಾನರಿಗೂ 1 ಕೋಟಿ ರೂಪಾಯಿಡ್ಲ ಹೆಚ್ಚ ನಷ್ಟ. ಸಂಸದರಿಗೂ ಶಾಸಕರಿಗೂ ನಿಜವಾದ್ಲ ಕಾಳಜಿ ಇತ್ತಂಡ ರಾಜ್ಯ ಬಿಜೆಪಿ ಸರ್ಕಾರ ಕೆಲಸಗೂ ಜನದೀನಗ ನೂದೇಟು ಎನ್ಪದಾತು ದೆತ್ತದಿದ್ದು ಹೊಸ ಕಾಯ್ದೆ ಕನೇರೆ ಕ್ರಮದೆತ್ತ ನೋಡು ಮುನೀರ್ ಕಾಟಿಬಳ್ಳ. 84 ವರ್ಷ ಪ್ರಾಯುಡು ತೀರ್ನ ಹಿರಿಯ ಸಾಹಿತಿ ಸಂಶೋಧಕರು ಪ್ರೊಫೆಸರ್ BM ಇಂಚ್ಲಗೋಡು ಕೊರೋನಾ ಸಿಕ್ಕಡು ಜೀವ ಕಳೆಯುವನ್ನ ಸ್ಯಾಕ್ಸೋಫೋನ್ ಕಲಾವಿದರು ಡಾಕ್ಟರ್ ಮಚ್ಚೇಂದ್ರನಾಥ್ ಮಂಗಳದೇವಿ. ವಾರ್ತೆದ ವಿವರ. ರಾಜ್ಯ ಸರ್ಕಾರ ಕೂಡ 14 ದಿನ ಲಾಕ್ಡೌನ್ ದುಮ್ಮುಕೊನೆ ನೀಡಿದವರ ಸೋಮವಾರ ಕುಡ್ಲಡು ಪೊಲೀಸರು ಮುಖ್ಯ ಮಾರ್ಗೊಲೆಡೆ ಗಾಡಿಲಿನ ದಾಖಲೆ ಬಗೆಟ್ ತನಿಖೆ ನಡಪಾಯರು. ಲಾಕ್ಡೌನ್ ಇತ್ತಂಡಲ ಸಾಮಾನ್ಯ ದಿನಕ್ಲಿಡು ಎಂಚ ಮಾರ್ಗೋಡು ಗಾಡಿಲು ಪೋನ ಅಂಚನೆ ಗಾಡಿಲಿನ ಸಂಚಾರ ತೋಜಿದು ಬತ್ತಡ. ರಾಜ್ಯಡು ಕೊರೋನಾ ಸೀಕದಕ್ಲಿನ ಸಂಖ್ಯೆ ದಿನ ಹೆಚ್ಚೊಂದು ನೀಡಿದವರ ರಾಜ್ಯ ಸರ್ಕಾರ ಕೂಡ 14 ದಿನ ಲಾಕ್ಡೌನ್ ದುಂಬುಕೊನುದು ಆದೇಶ ಪಿದಾಡ್ಪಾದಿತ್ತಡ. ಅಂಚದು ಸೋಮವಾರ ಕುಡ್ಲದ ಮುಖ್ಯ ಮಾರ್ಗೊಲೆಡೆ ಪೊಲೀಸರು ಗಾಡಿಲಿನ ದಾಖಲೆದ ಬಗೆಟ್ ತನಿಖೆ ನಡಪಾಯರು. ಲಾಕ್ಡೌನ್ ಆದೇಶ ಚಾಲಡಿತ್ತಂಡಲ್ಲ ನಗರದ ಹೆಚ್ಚಿನ ಕಡೆಟ್ ಸಾಮಾನ್ಯ ದಿನಕ್ಲೆಡು ಎಂಚ ಗಾಡಿಲಿನ ಪೋಪರಿ ಬರ್ಪರಿ ಉಪ್ಪುಂಡ ಅಂಚನೆ ಗಾಡಿಲಿನ ಸಂಚಾರಲ ಇತ್ತಡ. ಕುಡ್ಲದ ದಕ್ಕಿಡ್ದು ಗುಂಡಿಕಡಲು ಮೀನುಗಾರಿಕೆಗೆ ಪೋಯಿನ ಯಂತ್ರ ಓಡ ಒಂಜಿ ಉಳ್ಳಾಲ ಕೋಡಿದ ಕಡಲ ಬರಿಕ್ ಬತ್ತದು ಬಂಡೆ ಕಲ್ಲುಲೆಗೆ ಎಡ್ತಿನ ಸಂಗತಿ ನಡೆತದಂಡ. ಅವಿಡ್ದು 10 ಜನ ಬೇಲೆದಕ್ಲು ಬಚಾವಾತೆರ. ಬೋಟುನು ಕರೆ ಒಂದಾಯರೆ ಸಾಧ್ಯ ಅವಂದೆ ಅವು ಕಡಲು ಸೇರ್ದು 1 ಕೋಟಿ ರೂಪಾಯಿಡ್ಲ ಹೆಚ್ಚ ನಷ್ಟ ಉಂಡಾತಂಡ. ಉಳ್ಳಾಲದ ಕೋಡಿಡು ಕುಡ್ಲ ದಕ್ಕಿಡ್ದು ಗುಂಡಿಕಡಲು ಮೀನುಗಾರಿಕೆಗೆ ಪೋಂದಿತ್ತಿನ ಮೀನು ಪತ್ತುನ ಯಂತ್ರ ಓಡ ಕಡಲ ಬರಿಕ್ ಬತ್ತದು 8 ದಿನ ಸಂಗತಿ ಐತಾರ ಪುಲ್ಯಕಾಂಡೆ ನಡೆತದಿತ್ತದು. ಐಟಿತ್ತಿನ 10 ಜನ ಬೇಲೆದಕ್ಲೆಗ್ ಬಚಾವ್ ಮಲ್ತದಂಡ. ಆಂಡ ಓಡುನು ಬರಿಕ್ ಕನ್ನತದು ಉಂತಾವ್ನ ಕಾರ್ಯಾಚರಣೆ ಕೈಕೊಡ್ತುಂಡು. ಸೆರೆಕುಲು ಎಡ್ತದು ಬೋಟು ಕಡಲಗ್ ಸೇರ್ದಂಡ. ಬೋಟದ ಯಜಮಾನರಿಗೂ 1 ಕೋಟಿ ರೂಪಾಯಿಡ್ಲ ಹೆಚ್ಚ ನಷ್ಟ ಬೋರ್ದುಂಡು. ಬೋಟುಡಿತ್ತಿನ ತಮಿಳುನಾಡು ಮೂಲದ ಅನೀಸ್, ಸೂಸರಾಜ್, ಸಲೀಂ, ಮೊಯ್ದೀನ್, ರಾಜ್, ಜಾರ್ಜ್, ರಾಜೀವ್ ಗಾಂಧಿ, ತಂಗಾರ್, ಬನ್ನಾನ್ ಮೊಕ್ಲಿನು ಬಚಾವ್ ಮಲ್ತದಂಡ. ಈ ಮೀನುಗಾರಿಕೆ ಓಡ ಬೋಳಾರದ ಫಾರೂಕ್ ಬೊಕ್ಕ ಉಳ್ಳಾಲ ಮುಕ್ಕಚ್ಚೇರಿದ ಅಶ್ರಫ್ ಮೊಕ್ಲಿಗ್ ಸೇರ್ದುಂಡು. ಅಜಾನ್ ಪುದರ್ದ ಈ ಯಂತ್ರ ಓಡ ಶನಿವಾರ ರಾತ್ರಿ 10 ಗಂಟೆಗೂ 10 ಜನತ ಒಟ್ಟುಗೂ ಮೀನು ಪತ್ತರೆ ಪೋದಿತ್ತಂಡ. ಕಡಲ್ದ ನಡುಟು ಕೊಳಾಯಿ ಪಾಡ್ದು ಉಂತಾದಿತ್ತೆರ. ಜೋರುದ ಗಾಳಿಗ್ ಬಲ್ಲು ತುಂಡಾದು ಉಳ್ಳಾಲ ಕೋಡಿ ಕಡಲ್ದ ಬರಿಕ್ ಬತ್ತದಿತ್ತದಂಡ. ಊರ್ದಕ್ಲೆಗ್ ತೆಡಿಲು ಬೂರ್ನಂಚ ಸ್ವರಕೇಂದು ಪಿದೈ ತೂನಗ ಕಡಲು ಕುರಿಯುನ್ನ ತಡೆಪೆರೆ ಪಾಡ್ದಿನ ಬಂಡೆ ಕಲ್ಲುಲಿಗ್ ಮೀನುಗಾರಿಕೆದ ಬೋಟು ಎಡ್ತದಂಡ. 10 ಜನ ಕಾರ್ಮಿಕರು ಲಾಗಿದು ಬಚಾವಾತೆರ. ಒರಿಯಗು ಹುಷಾರಿಜ್ಜಂದಾಯಿ ನೀಡಿದವ್ರ ಆಸ್ಪತ್ರೆಗೆ ಸೇರ್ಸಾದಿರ. ಐತಾರ ಇಡೀ ಕಾರ್ಯಾಚರಣೆ ನಡಪಾಂಡಲ ಯಂತ್ರ ಓಡನು ಕಡಲ ಬರಿಕ ಕನೆಯರೆ ಸಾಧ್ಯ ಆತಜಿ. ಬೋಟು ಕಡಲು ಸೇರ್ದಿಂಡ. ಉಳ್ಳಾಲ ಕೋಡಿಡು ಕುಡ್ಲಡ್ದು ಬತ್ತಿನ ರಡ್ಡು ಮೀನುಗಾರಿಕಾ ಬೋಟುದ ಸಾಯೋಡು ಅಜ್ನಾನ್ ಬೋಟುನು ಮಿತ್ತು ವೈಪರೆ ಕಾರ್ಯಾಚರಣೆ ಮಲ್ತಂಡಲ ಬಲ್ಲು ತುಂಡಾದು ಕಾರ್ಯಾಚರಣೆಗೂ ಸೋಲಾತಂಡ. ಬೋಟುಡು ಡೀಸೆಲ್ ಉಂಡು. ಮೀಂದ ಟ್ರೇ ಬೊಕ್ಕ ಬಲೆ ಕಡಲು ಸೇರ್ದಿಂಡ. 1 ಕೋಟಿ 20 ಲಕ್ಷ ರೂಪಾಯಿ ಖರ್ಚಿದ ಈ ಬೋಟುಗೂ ಮೀನು ತಿಕ್ಕಂದೆ 1.5 ಲಕ್ಷ ರೂಪಾಯಿ ನಷ್ಟ ಆದಿತ್ತಂಡ. ಅಂಜಲ್ ಮೀನು ಹೆಚ್ಚಾದ ಬಲೆಕ್ ಬೂರೊಂದುಂಡೊಂದು ಮೀನುಗಾರರು ಪಂಡಿ ನೀಡಿದವ್ರ ಕಾಸು ಪಾಡ್ದು ಕೂಡ ಗುಂಡಿದಕ್ಕಲು ಮೀನುಗಾರಿಕೆಗೆ ಕಡಪುಡ್ದೇರ. ಶಾಸಕರು ಯುಟಿಕಾದರ್ ಜಾಗೆಗೆ ಭೇಟಿ ಕೊಡ್ದು ಬೋಟುನು ಮಿತ್ತೊಯ್ಪನ ಕಾರ್ಯಾಚರಣೆಗೆ ಸಹಾಯ ಸಹಕಾರ ಕೊಡ್ತಿರೋ. ದೇಶ ಪಿದೈ ದೇಶಲೆಡು ಪುದರ್ ಪಡೆದಿತ್ತಿನ ಕುಡ್ಲದ ಸ್ಯಾಕ್ಸೋಫೋನ್ ಕಲಾವಿದರು ಡಾಕ್ಟರ್ ಮಚ್ಚೇಂದ್ರನಾಥ ಮಂಗಳದೇವಿ ಕೊರೋನಾ ಸೀಕಿಡ್ದವರ ದೇರ್ಲಕಟ್ಟೆದ ಖಾಸಗಿ ಆಸ್ಪತ್ರೆಡು ತೀರಿಯರು. ಪುದರ್ ಪೋಯಿ ಸ್ಯಾಕ್ಸೋಫೋನ್ ಕಲಾವಿದರು ಸಿಂಧು ಭೈರವಿ ಮೆರೆನ ಮಗಲಾದುಲ್ಲೆರು.
ಅಂತಾರಾಷ್ಟ್ರೀಯ ಮಟ್ಟಡು ಪುದರ್ ಪಡೆತಿನ ಕುಡ್ಲದ ಸ್ಯಾಕ್ಸೋಫೋನ್ ಕಲಾವಿದರು ಡಾಕ್ಟರ್ ಮಚ್ಚೇಂದ್ರನಾಥ ಮಂಗಳದೇವಿ ಕೊರೋನಾ ಸಿಕ್ಕಿಡ್ದವ್ರ ತೀರ್ದಿರ ಅರಿನು ದೀರ್ಲ ಕಟ್ಟೆದ ಖಾಸಗಿ ಆಸ್ಪತ್ರೆಡು ಸೇರ್ಸಾದಿತ್ತನ ಕೊರೋನಾ ಸಿಕ್ಕಿಡು ಅರಿನ ಬೂಡಿದಿ ಮೂಜಿ ದಿನೊಡ್ದು ದುಂಬು ತೀರ್ದಿತ್ತೆರ ಸ್ಯಾಕ್ಸೋಫೋನ್ ಕಲಾವಿದರಾದ ಕದ್ರಿ ಗೋಪಾಲನಾಥರ್ನ ರೀತಿಡೆ ಮಲ್ಲ ಪುದರ್ ಪಡೆತಿನ ಮಚ್ಚೇಂದ್ರನಾಥ್ ಡಾಕ್ಟರೇಟ್ ಬಿರುದು ಪಡೆದಿತ್ತೆರ ದೇಶ ಪಿದೈ ದೇಶುಲಡು ಸಂಗೀತ ಕಚೇರಿ ನಡಪಾದೆರ ಮಂಗಳದೇವಿ ದೇವಸ್ಥಾನಡು ಕರಿನ 25 ವರ್ಷಲಿಡ್ದು ಕಾಂಡೆ ಮಧ್ಯಾಹ್ನ ಬೊಕ್ಕ ರಾತ್ರಿದ ಇಂಚ ಮೂಜಿ ಪುರ್ತದ ಪೂಜೆದ ಪಗ ಸ್ಯಾಕ್ಸೋಫೋನು ಉರಿಪುನ ಸೇವೆ ಮಲ್ತೊಂದಿತ್ತೆರ ಅರೆನ ಕಲಾ ಸೇವೆಗೂ ಪಾಕ ಪ್ರಶಸ್ತಿ ಬಿರುದು ಬೈದಂಡ ಅಮ್ಮೇರ್ ನಂಚನೆ ಮಗಲು ಸಿಂಧು ಭೈರವಿಲ ಸ್ಯಾಕ್ಸೋಫೋನ್ ಕಲಾವಿದರಾದ ಶಾಸ್ತ್ರೀಯ ಸಂಗೀತೋಡು ಬಿರ್ಸಿದಿಯಾದುಲ್ಲೆರ ಆಂಡ ಮೂಜಿ ದಿನತ ಅಂತರೊಡು ಅರೆನ ಅಪ್ಪೆ ಅಮ್ಮೆ ಕೊರೋನಾ ಸೀಕಿಡ್ದವ್ರ ತೀರ್ದೆರ ಕೊರೋನಾ ಸಿಕ್ಕಿಡು ತೀರ್ನ ಅಪ್ಪೆನು ನನ್ನ ತುಯರೇಜಿ ಅರೆನ ಅಪರೂಪದ ಚಿತ್ರಪಟ ನೆಂಪು ಮಾತ ಅರೆನ ಮೊಬೈಲ್ಡುಂಡು ಆ ಮೊಬೈಲನ್ನು ನಾಡ್ದು ಕೊರ್ಲೆಂದು ಕೊಡಗು ಜಿಲ್ಲೆ ಕುಶಾಲನಗರದ ಋತಿಕ್ಷಾ ಜಿಲ್ಲಾಡಳಿತ ಬೊಕ್ಕ ಶಾಸಕರಿಗೆ ಕೇನೊಂದು ವಿಡಿಯೋ ಸುದ್ದಿ ಕಡಪುಡ್ದಲು ಅವು ಸಾಮಾಜಿಕ ಜಾಲತಾಣಲಿಡು ಬಾರಿ ಸುದ್ದಿ ಆತಂಡ ತನ್ನ ಬದುಕದ ಜೀವದ ಜೀವ ಅಪ್ಪೆ ತೀರಿಯರು ಅರೆನ ನೆಂಪುಗಾದ ಉಪ್ಪುನಿ ಅಪರೂಪದ ಫೋಟೋ ಚಿತ್ರೋಲು ಅವಿತ್ತಿನ ಮೊಬೈಲ್ ಕಳೆವೊಂದೆ ದಯಮಲ್ತದು ಮೊಬೈಲ್ ಕೊರ್ಪಾಲೆಂದು ಪೊಣ್ಣುರ್ತಿ ಕೇಂಡೊನ್ನ ವಿಡಿಯೋ ಬಾರಿ ಸುದ್ದಿ ಆತಂಡ ಕೊಡಗು ಜಿಲ್ಲೆ ಕುಶಾಲನಗರದ ಋತಿಕ್ಷಾ ಬೊಕ ಅಲನ ಅಪ್ಪೆ ಅಮ್ಮಗ ಕೊರೋನಾ ಸೀಕ್ ತಾಗದಿತ್ತಂಡ ಇಲ್ಲಡು ಮಗಲು ಬೊಕ ಅಮ್ಮಿರು ಕ್ವಾರಂಟೈನ್ ಇತ್ತೆರ ಅಪ್ಪೆನು ಮಡಿಕೇರಿ ಕೋವಿಡ್ ಆಸ್ಪತ್ರೆಗೆ ಸೇರ್ಸಾದಿತ್ತೆರ ಮೇ 14 ಅಪ್ಪೆ ತೀರಿಯರ ಅಪ್ಪಗ ಅಪ್ಪೆಡ ಇತ್ತಿನ ಮೊಬೈಲ್ ಪಿರತಿಕದಿಜ್ಜಾಂಡ ಆ ಮೊಬೈಲ್ಡ್ ಅಪ್ಪೆನ ಚಿತ್ರಪಟ ಬೊಕ್ಕ ಏತೋ ನೆನಪುಲು ಉಂಡು ಪನ್ಪುನ ಕಾರಣಗೂ ಋತಿಕ್ಷಾ ಅವೇನು ವಾಪಸ್ ತಿಕ್ಕುನಂಚ ಕಾತೊಂದುಲ್ಲಲು ಜಿಲ್ಲಾಧಿಕಾರಿಲೆಗ್ ಶಾಸಕರಿಗೆ ಮಡಿಕೇರಿ ಕೋವಿಡ್ ಆಸ್ಪತ್ರೆದ ಬೇಲದಕ್ಲೆಗ್ ಓಲೆ ಬರೆತಲು ತಾನು ಅಪ್ಪೆನ ಕಳೆ ಒಂದೆ ಅರೆನ ನೆಂಪುಲು ಆ ಮೊಬೈಲ್ಡುಂಡು ಏರಾಂಡಲ ಅವೇನು ದೆತ್ತೊಂದರಂಡ ಏರೆಗಾಂಡಲ ತಿಕ್ಕದುಂಡ ಅವೇನು ತನಕ ಮುಟ್ಟಾಲೆಂದು ಸಾರ್ವಜನಿಕವಾದ ಕೇನೊಂದಲು ಮಡಿಕೇರಿದ ಕೋವಿಡ್ ಆಸ್ಪತ್ರೆಡ್ ಈ ಮೊಬೈಲ್ ಅತ್ತಂದೆ ಪಾಕ ಜನತಾ ಮೊಬೈಲ್ ಕಂಡದು ಪೋತುಂಡು ಸೀಕದಕ್ಕಲು ತೀರಿಂಡ ಅಕ್ಲಿನ ಎಡ್ಡೆಡ್ಡೆ ಬೆಲೆತ ಸೊತ್ತುಲು ಇಲ್ಲಲ್ದಕ್ಲೆಗ್ ತಿಕ್ಕುಜಿ ಜೀವನೇ ಪೋಯಿ ಬೊಕ್ಕ ಮೊಬೈಲ್ ಇತ್ತಂಡ ದಾನೆ ಇಜ್ಜಿಂಡ ದಾನೆ ಎಂದು ಸೀಕದಕ್ಲಿನ ಸಂಬಂಧದಕ್ಲು ಸಸಾರ ಮಲ್ಪೇರು ಒಂದು ಕಂಡು ನಕ್ಲೆಗ್ ಕಂಡರೆ ಉಮೀದು ಕೊಡ್ತುಂಡು ಈ ಪೊಣ್ಣನ ಅಪ್ಪೆನ ಮೊಬೈಲ್ ಬಗೆಟ್ ಸುದ್ದಿಯಾಯಿ ನೀಡಿದವ್ರ ಪೊಲೀಸ್ ಇಲಾಖೆ ತನಿಖೆ ಮಲ್ತೊಂದುಂಡು ಮೊಬೈಲ್ ನಾಡ್ದು ಕೊರ್ಪ ಒಂದು ಜಿಲ್ಲಾಡಳಿತ ನಂಬಾದುಂಡ ಸಂಸದರು ಶಾಸಕರಿಗೂ ನಿಜವಾದ್ಲ ಕಾಳಜಿ ಇತ್ತಂಡ ರಾಜ್ಯ ಬಿಜೆಪಿ ಸರ್ಕಾರ ಕೆಲಸಗು ದಿನಗ ಊರ್ದಕಲೆಗೂ ನೂದೇಟು ಎನ್ಪದಾತದೀದ್ ಕಡ್ಡಾಯ ಮಲ್ತದು ಹೊಸ ಕಾಯ್ದೆ ಕನೆರೆ ಕ್ರಮದೆತ್ತನುಡುಂದು ಡಿವೈಎಫ್ಐ ರಾಜ್ಯ ಗುರ್ಕಾರ್ಯರು ಮುನೀರ್ ಕಾಟಿಪಳ್ಳ ಒತ್ತಾಯ ಮಲ್ತದಿರ ಡಿವೈಎಫ್ ರಾಜ್ಯ ಗುರ್ಕಾರ್ಯರು ಮುನೀರ್ ಕಾಟಿಪಳ್ಳ ಪಾತಿರ್ದು ಸಂಸದರು ಶಾಸಕರು ನಿಜವಾದ್ಲ ಕಾಳಜಿ ಇತ್ತಂಡ ರಾಜ್ಯ ಬಿಜೆಪಿ ಸರ್ಕಾರ ಕೆಲಸಗು ದಿನಗ ಊರ್ದಕ್ಲೆಗೂ ನೂದೆಟ್ಟು ಎನ್ಪದಾತದೆತ್ತದೀದ್ ಕಡ್ಡಾಯ ಮಲ್ತದು ಹೊಸ ಕಾಯ್ದೆ ಕನೆರೆ ಕ್ರಮದೆತ್ತನೋಡು ಅವು ಬುಡ್ದು ಎಂಆರ್ಪಿಎಲ್ಗೂ ನನದ ಜನದಿನಗ ಊರ್ದ ಸಂಸದರು ಶಾಸಕರನ ಒಟ್ಟುಗೂ ಚರ್ಚೆ ಮಲ್ಪುಲೆ ಪನ್ಪುನ ಪಾತಿರ ಸಾರ್ವಜನಿಕ ವಲಯಡು ತೋಜಿನ ಏವ್ರೊಡ್ದು ತಪ್ಪಾಯರೆ ಸಂಸದರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಬಿಜೆಪಿ ಶಾಸಕರು ಕಟ್ಟದಿನ ನಾಟಕ ಅಂದು ದೂರಿಯರ ಎಂಆರ್ಪಿಎಲ್ ಸೇರ್ದು ಕರೆಬರಿ ಜಿಲ್ಲೆಲೆನ ಸಾರ್ವಜನಿಕ ಖಾಸಗಿ ರಂಗದ ಉದ್ಯಮಲೆಡು ಊರ್ದಕ್ಲೆಗ್ ಬೇಲೆ ದೆಪ್ಪಾದ ಕೊರಿಯರೆ ಐಕಾದು ಸರೋಜಿನಿ ಮಹಿಷಿ ವರದಿದ ಶಿಫಾರಸಿ ತಿನ ಕಾಯ್ದೆ ಮಲ್ಪರೆ ಡಿವೈಎಫ್ ಒತ್ತಾಯ ಮಲ್ತೊಂದೆ ಬೈತಿಡ ಅಪಗ ಮನಿಪಂದೆ ಕುಲ್ಲುದಿತ್ತಿನ ಜನಪ್ರತಿನಿಧಿಲೆ ಇತ್ತೆ ಈ ಮಲ್ಲ ಅನ್ಯಾಯಗೂ ಕಾರಣ
ಇತ್ತೆ ಜನ ಇವರುಡುಪ್ಪುನಗ ಕಂಪನಿದ MD ಭೇಟಿ ಪಾತ್ರಕತೆ ಬೇಲೆದ ಅಜೆಪುಗು ತಡೆಪು ಇಂಚಿನ ಮಾತಾ ಪಾತಿರೋಲಿಡ್ದು ಉವ್ವೇ ಪ್ರಯೋಜನ ಇಜ್ಜಿಂದ ಅರ್ಪಂಡಿರ ಈ ದುಂಬೆ ಅಜತಿನ ಬೇತೆ ರಾಜ್ಯದ 184 ಜನಕ್ಕೂ ಬೇಲೆಗ ದೀನ ಬಗೆಟ್ಟು ಓಲೆ ಕೈ ಸೇರ್ದಾತಂಡ ಅಂಚಾದುಪ್ಪುನಗ ಈ ನಾಟಕ ಜನಕ್ಲಿಗೆ ಮಲ್ಪನ ಅನ್ಯಾಯ ಲೋಕಸಭಾ ಸದಸ್ಯರಿಗೂ ಶಾಸಕರಿಗೂ ನಿಜವಾದ್ಲ ಕಾಳಜಿ ಇತ್ತಂಡ ರಾಜ್ಯ ಸರ್ಕಾರ ಹೊಸ ಕಾಯ್ದೆ ಕಟ್ಟುನಂಚ ಮಲ್ಪಡ ತುರ್ತು ಸುಗ್ರೀವಾಜ್ಞೆ ಪಿದಡ್ಪಾವ ಅಂದು ಮುನೀರ್ ಕಾಟಿಪಳ್ಳ ಒತ್ತಾಯ ಮಲ್ತಿರೋ. ಕರ್ಮಚಾರಿ ಯೂನಿಯನ್ ಅಂತ ಒಂದು ಯೂನಿಯನ್ ಅವರು ಒಂದು ಧರಣಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದಂತಹ ಉಮಾನತ್ ಕೋಟ್ಯಾನ್ರವರು ಆ ಧರಣಿಗೆ ಬಂದು ಮನವಿ ಸ್ವೀಕರಿಸಿದ್ದಾರೆ, ಬೆಂಬಲ ವ್ಯಕ್ತಪಡಿಸಿದ್ದಾರೆ, ನಾನು ಜವಾಬ್ದಾರಿ ಅಂತ ಹೇಳ್ಕೊಂಡಿದ್ದಾರೆ. ಕೋಟಾ ಶ್ರೀನಿವಾಸ್ ಕಾರಂತರಿಗೂ ಕೂಡ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೂ ಕೂಡ ಆ ಕುರಿತು ಈ ಯೂನಿಯನ್ ಅವರು ಮನವಿಯನ್ನು ಕೊಟ್ಟು ಗಮನ ಸೆಳೆದಿದ್ದಾರೆ. ಆದ್ರೆ ಈ 2 ವರ್ಷ ಏನು ಮಾಡಿದೆ, ಈಗ ತಮ್ಗೇನು ಗೊತ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅವರು ವರ್ತಿಸ್ತಾ ಇದ್ದಾರೆ. ಇದನ್ನು ನಾವು ನಂಬಾರ್ದು. ಈಗ MRPL ನಲ್ಲಿ ಅವರು ತಡೆ ಇರಲಿಕ್ಕೆ MP ಜೊತೆ MLAಗಳ ಜೊತೆ ಅವರ ಕಚೇರಿಯಲ್ಲಿ ಕೂತು ಸಭೆ ಮಾಡಿದ ತಕ್ಷಣ ಈ ನೇಮಕಾತಿಯನ್ನು ರದ್ದುಗೊಳಿಸಲಿಕ್ಕೆ MRPL ಅವರಿಗೆ ಅಧಿಕಾರ ಇಲ್ಲ. ಯಾಕಂದ್ರೆ ನೇಮಕಾತಿ ಪ್ರಕ್ರಿಯೆ ಆಲ್ಮೋಸ್ಟ್ ಮುಗಿದಿದೆ. 184 ಮಂದಿ, 224 ಮಂದಿಯಲ್ಲಿ 224ರಲ್ಲಿ 184 ಜನ ಬಂದಿದ್ದಾರೆ. MRPL ನ ಗೆಸ್ಟ್ ಹೌಸ್ ಮತ್ತು ಕ್ವಾರ್ಟರ್ಸ್ ಗಳಲ್ಲಿ ಉಳ್ಕೊಂಡಿದ್ದಾರೆ. ಅವರಿಗೆ ನೇಮಕಾತಿ ಪತ್ರ ಕೂಡ ಅವರ ಕೈಯಲ್ಲಿದೆ. ಹಾಗಿರುವಾಗ MRPLಗೆ MDಗೆ ಅದನ್ನು ತಡೆಯುವಂತ ಯಾವ ಅಧಿಕಾರ ಇದೆ? ಒಂದು ವೇಳೆ ಅವರು ಅದನ್ನು ಮಾಡಬೇಕು ಅಂತಂದ್ರೆ MRPL ನ ಬೋರ್ಡ್ಗೆ ಹೋಗ್ಬೇಕು, ಬೋರ್ಡ್ ಅಲ್ಲಿ ಡಿಸಿಷನ್ ಆಗ್ಬೇಕು. ಡಿಸಿಷನ್ ಆಗುವಾಗ್ಲೂ ಕೂಡ ನೇಮಕಾತಿಯಲ್ಲಿ ನಡೆದಿರುವಂತ ತಪ್ಪು ಏನು ಅನ್ನುವಂಥದ್ದು ಬಹಳ ಪ್ರಧಾನ ಆಗತ್ತೆ. ಅದಕ್ಕೆ ತನಿಖೆ ಆಗಬೇಕು. ಭ್ರಷ್ಟಾಚಾರ ನಡೆದಿದ್ರೆ, ಸ್ವಜನ ಪಕ್ಷಪಾತ ನಡೆದಿದ್ರೆ, ಇಂಥದ್ದೇನಾದ್ರೂ ಇದ್ರೆ ಅದನ್ನ ನೇಮಕಾತಿಯನ್ನ ತಡೀಲಿಕ್ಕೆ ಸಾಧ್ಯ ಇದೆ, ಹೊಸದಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಮಾಡಬೇಕು ಅಂತಾದ್ರೆ ಅದಕ್ಕೆ ಬೇಕಾದಂತಹ ಎವಿಡೆನ್ಸ್ ಬೇಕು ಅಂತಾದ್ರೆ ತನಿಖೆ ಆಗ್ಬೇಕು. ಹಿರಿಯ ಸಾಹಿತಿ, ಸಂಶೋಧಕರು, ಪತ್ರಕರ್ತರು, ಬೆದ್ರದ ಇತಿಹಾಸ ಉಪನ್ಯಾಸಕರಾದ ಸೇವೆ ಸಂದಾದಿನ ಪ್ರೊಫೆಸರ್ BM ಇಂಚ್ಲಗೋಡು ಐತರ ರಾತ್ರಿ ಕುಡ್ಲದ ಖಾಸಗಿ ಆಸ್ಪತ್ರೆ ತೀರ್ದೇರ ಅರೆಗೂ 84 ವರ್ಷ ಪ್ರಾಯ ದಂಗದಿತ್ತನ ಅತ್ತವರ ನಂದಿಗುಡ್ಡೆಡು ವಾಸ ಮಲ್ತೊಂದಿತ್ತಿನ ಇಂಚ್ಲಗೋಡು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಬ್ಯಾರಿ ಕನ್ನಡ ಇಂಗ್ಲಿಷ್ ಡಿಕ್ಷನರಿದ ಪ್ರಧಾನ ಸಂಪಾದಕರಾದ ಕೆಲಸ ಮಲ್ತದಿರ. ಹಿರಿಯ ಸಾಹಿತಿ, ಬ್ಯಾರಿ ಸಂಶೋಧಕರು, ಪತ್ರಕರ್ತರು, ಅಂಚನೆ ಉಪನ್ಯಾಸಕರಾದ ಸೇವೆ ಸಂದಾದಿತ್ತಿನ ಪ್ರೊಫೆಸರ್ BM ಇಂಚ್ಲಗೋಡು ಕುಡ್ಲದ ಖಾಸಗಿ ಆಸ್ಪತ್ರೆಡು ಐತರ ರಾತ್ರಿ ತೀರಿಯರು ಅರೆಗೂ 84 ವರ್ಷ ಪ್ರಾಯ ಆದಿತ್ತನ ಅತ್ತಾವರ ನಂದಿಗುಡ್ಡೆಡು BM ಇಂಚ್ಲಗೋಡು ಬೊಡೆದಿ ಬೊಕ್ಕ 4 ಮಗನಕಲು ಒರ್ತಿ ಮಗಲಿತ್ತಿನ ಸಂಸಾರದಾರ ಬ್ಯಾರಿ ಭಾಷೆ ಕ್ಷೇತ್ರ ಕಾರ್ಯಡು ಮಲ್ಲ ಅಧ್ಯಯನ ನಡಪಾದಿತ್ತಿನ ಆತ ಪ್ರಾಯಾಂಡಲ ಸಂಶೋಧನೆ ನಡೆಯುತ್ತಿರ ಜವಣ ಜವಂದಿ ಸಂಶೋಧಕರಿಗೂ ಮಾರ್ಗದರ್ಶಕರಾದಿತ್ತಿರ ಗಿರಾಕಿಲಿಗ ಆಪನ ಅನ್ಯಾಯದ ಎದುರು ಕಾನೂನು ಹೋರಾಟ ಮಲ್ತೊಂದು ಜನಸಾಮಾನ್ಯರಿಗೂ ಕಾನೂನದ ಸಹಾಯ ಒದಗಾಂದಿತ್ತಿರ ಕತೆ, ಕವನ, ಲೇಖನ, ಹಾಸ್ಯ ಲೇಖನ ಇಂಚ ಸಾಹಿತ್ಯದ ಮಾತಾ ಪ್ರಕಾರಲೆಡು BM ಇಂಚ್ಲಗೋಡು ಕೆಲಸ ಮಲ್ತದಿರ. 2001 ಅರೆಗೂ ಒಡಿಪುಡು 3ನೇ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಗುರುಕಾರ್ಮೆದ ಮರ್ಯಾದೆ ತೆಗೆದಿತ್ತಂಡ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಡ 6 ಸುರುತ ವಾಯ್ದಿಡು ಸದಸ್ಯರಲ ಆದಿತ್ತರ ಅಕಾಡೆಮಿದ ಬ್ಯಾರಿ ಕನ್ನಡ ಇಂಗ್ಲಿಷ್ ಡಿಕ್ಷನರಿದ ಪ್ರಧಾನ ಸಂಪಾದಕರಾದ್ಲ ಕೆಲಸ ಮಲ್ತದಿನ BM ಇಂಚ್ಲಗೋಡು ಕಾಸರಗೋಡು ಜಿಲ್ಲೆದ ಇಂಚ್ಲಗೋಡು ಅಬ್ದುಲ್ ಹಾಸಿ ಬೊಕ್ಕ ಕುഞ്ഞലിമ ಮೊಕ್ಲೆಗ್ 1937 ಮಾರ್ಚ್ 2 ಮಗೆ ಆದ ಜನ್ಮಗು ಬೈದಿನಾರ ಬೆದ್ರಡ್ ಇತಿಹಾಸ ಉಪನ್ಯಾಸಕರಾದ ಸೇವೆ ಸಂದಾದ ಸೇವೆ ಅಕೇರಿ ಆಯ್ ಬೊಕ್ಕ ಅತ್ತಾವರದ ನಂದಿಗುಡ್ಡೆಡು ವಾಸ ಮಲ್ತೊಂದಿತ್ತಿರ. ಕುಡ್ಲಾ ಉರುವದ ಕೆನರಾ ಪ್ರೌಢಶಾಲೆಡು ಮಾಸ್ಟರ್ ಆದಿತ್ತಿನ ಯಕ್ಷಗಾನ ಬೊಕ್ಕ ರಂಗಭೂಮಿ ಕಲಾವಿದರು ರವೀಂದ್ರನಾಥ ಶೆಟ್ಟಿ ಐತಾರ ಹೃದಯಾಘಾತ ಆದ ತೀರಿಯರ 44 ವರ್ಷ ಪ್ರಾಯದ NCC ಅಧಿಕಾರಿಲ ಆದಿತ್ತದು ಕರಿನ 20 ವರ್ಷಲಿಡ್ದು ಕೆನರಾ ಶಾಲೆಡು ಕಲ್ಪೊಂದಿತ್ತಿರ. ಕುಡ್ಲದ ಕೆನರಾ ಪ್ರೌಢಶಾಲೆ ಉರುವಡು ಮಾಸ್ಟರ್ ಆದಿತ್ತಿನ ಯಕ್ಷಗಾನ ಬೊಕ್ಕ ರಂಗಭೂಮಿ ಕಲಾವಿದರು ರವೀಂದ್ರನಾಥ ಶೆಟ್ಟಿ ಹೃದಯಾಘಾತ ಆದ ಐತಾರ ತೀರಿಯರ ಅರೆಗೂ 44 ವರ್ಷ ಪ್ರಾಯ ಆದಿತ್ತನ ಕಲ್ಪುನಕ್ಲಿಗೂ ಬಾರಿ ಮೆಚ್ಚುಗೆದ ಮಾಸ್ಟರ್ ಆದಿತ್ತಿನ ಬಾಕ್ರಬೈಲು ಮೂಲದ ರವೀಂದ್ರನಾಥ ಶೆಟ್ಟಿ ಕೆನರಾ ಪ್ರೌಢಶಾಲೆಡು 20 ವರ್ಷದಿಂಚ ಕಲ್ಪೊಂದಿತ್ತಿರ. MA MPhil ಪದವೀಧರರಾದಿತ್ತಿನ NCC ಅಧಿಕಾರಿಲ ಆದಿತ್ತರ. NCC ಸಾಧನೆಡು ಬೇತೆ ಬೇತೆ ಪ್ರಶಸ್ತಿಲೇನು ಪಡೆತಿರ. ಯಕ್ಷಗಾನ ರಂಗಭೂಮಿ ಕಲಾವಿದರು ಎಡ್ಡ ಕಾರ್ಯಕ್ರಮ ನಡಪಾದು ಕೊರ್ಪುನಾರ ಆದ ಜನಮೆಚ್ಚುಗೆ ಪಡೆದಿತ್ತಿನ ರವೀಂದ್ರನಾಥ ಶೆಟ್ಟಿ ಬೊಡೆದಿ ದಿವ್ಯ ಬೊಕ್ಕ 3 ವರ್ಷದ ಬಾಲೆನು ಆಗತ್ತಿದೆರ. ರವೀಂದ್ರನಾಥ ಶೆಟ್ಟಿ ತೀರ್ನೆಕ್ ಕೆನರಾ ಪ್ರೌಢಶಾಲೆ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದ ಬೊಕ್ಕ ಕಲ್ಪುನಕ್ಲಿನ ಕೂಟ ಬೇಜಾರ್ ತೆರಿಪಾದಂಡ.
ಎಂಆರ್ಪಿಎಲ್ಡು ಬೇಲೆಗ್ ಜನದೀಪುನೆ ಟಾಯ್ನ ತಪ್ಪುನು ಸರಿ ಮಲ್ಪಡು ಸರೋಜಿನಿ ಮಹಿಷಿ ವರದಿದಂಚ ಜನದೀವುಡೊಂದು ಮಾಜಿ ಶಾಸಕರು ಜೆಆರ್ ಲೋಬೋ ಕುಡ್ಲಡು ಒತ್ತಾಯ ಮಲ್ತಿದ್ದೀರ ಆರು ಈ ಬಗೆಟ್ಟು ಸುದ್ದಿಗಾರರ ಪಾತಿರಿಯರ ಮಾಜಿ ಶಾಸಕರು ಜೆಆರ್ ಲೋಬೋ ಸೋಮವಾರ ಕುಡ್ಲಡು ಸುದ್ದಿಗಾರರ ಪಾತಿರ್ದು ಎಂಆರ್ಪಿಎಲ್ಡು ಬೇಲೆಗ್ ಜನದೀಪುನೆಟ್ ಆಯ್ನ ತಪ್ಪುನೂ ಸರಿ ಮಲ್ಪಡು ಸರೋಜಿನಿ ಮಹಿಷಿ ವರದಿದಂಚ ಜನದೀವುಡೊಂದು ಒತ್ತಾಯ ಮಲ್ತಿರ ಎಂಆರ್ಪಿಎಲ್ ಕುಡ್ಲಡು ತಾಪನೆ ಅನಗ ಸುರೂಕು ಪರ ಬೊಕ್ಕ ವಿರೋಧ ಇತ್ತನು ಅಂಡ ಬೇಲೆ ಎದುರುತು ಒಂದಿತ್ತೆರ ಅಂಡ ಎಂಆರ್ಪಿಎಲ್ ಮೋಸ ಮಲ್ತೊಂದೇ ಬೈದನು ಊರು ಎಡ್ಡೆ ಆಪುಂಡು ಜನಕ್ಲೆಗ್ ಕೆಲಸ ತಿಕ್ಕೊಂಡೊಂದು ಜನ ಎನ್ನು ದಿನೇಕ್ ಮೋಸ ಆತಂಡು 233 ಜನಟ್ಟು 13 ಜನ ಮಾತ್ರ ಕರ್ನಾಟಕದಕ್ಕುಲ್ಲೇರು ಅವೆಟ್ಟು ಕರಾವಳಿದ 4 ಜನಕ್ಕೂ ಬೇಲೆ ತಿಕ್ಕದಿನೆ ಮುಲ್ಪ ಕಲ್ತಿನಕಲು ಇಜ್ಜೆರ ಅಂದ ಪ್ರಶ್ನೆ ಮಲ್ತಿನ ಲೋಬೋ ಊರ್ದ ಜನಕ್ಲೆಗ್ ದಾಯ ಗುಮನ ಕೊರ್ತುಜೆರು ಸರೋಜಿನಿ ಮಹಿಷಿ ವರದಿಗ್ ದಾಯ ಮಾನದಿಗೆ ಕೊರ್ತುಜೆರು ನಮ್ಮ ಎಂಆರ್ಪಿಎಲ್ ಯೂನಿಯನ್ ದಕುಲು ಕರ್ನಾಟಕದ ಜನಕ್ಲೆಗೆ ಹೆಚ್ಚು ಗುಮನ ಕೊರ್ಲೆಂದು ಪಂಡಲ ಅಕುಲು ಕ್ಯಾರೆ ಮಲ್ತಜೆರನ್ ಪಂಡಿರ ಮುರಣಿ ಸಂಸದರು ಶಾಸಕಿಯರು ಒಟ್ಟು ಪೋದು ಸಭೆ ನಡಪಾದು ಈ ಬೇಲೆದ ಅಜಪುಗು ತಡೆಪು ಪಾಡುವೆರೆಂದು ಪಂಡಿನವು ರಾಜಕೀಯದ ಪಾತೆರ ಒಂದು ಎಂಆರ್ಪಿಎಲ್ ಪಾತೆರಾತ್ ನಳಿನ್ ಕುಮಾರ್ ದಾನೆ ಪಂಪಿರ ಬೇಲೆಗ್ ಜನದೀನ ವಿಚಾರಡು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಲ್ಪಂದ್ ಪಂಡಿನಾರ್ ಇತ್ತೆ ಅನ್ಯಾಯ ಆನಗ ನಳಿನ್ ಶೋಭಾ ದಾನೆ ಮಲ್ತೊಂದುಲ್ಲೆರೆಂದು ಜೆಆರ್ ಲೋಬೋ ಪ್ರಶ್ನೆ ಪಾಡಿಯರ ಎಂಆರ್ಪಿಎಲ್ ಬಂದರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಬೋದು, ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಆಗ್ಬೋದು, ಬಹಳಷ್ಟು ಜನರಿಗೆ ಕೆಲಸ ಸಿಗ್ಬೋದು, ಮಂಗಳೂರು ಅಭಿವೃದ್ಧಿ ಆಗ್ಬೋದು ಎಂಬ ಒಂದು ಸಂತೋಷ ಕೂಡ ನಮಗೆಲ್ಲರಿಗೂ ಆಯಿತು. ಎಕರೆಗೆ 40,000 ಹಾಗೆ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ. ಅಡಿಗೆ ತೋಟವನ್ನು 80,000 ಕೊಡಲಿಕ್ಕೆ ಕಷ್ಟಪಡ್ತಾ ಇದ್ರು. ಕುಷ್ಕಿ ಜಮೀನನ್ನು 20-30 ಸಾವಿರ ರೂಪಾಯಿಗೆ ಕೊಟ್ಟಿದ್ದಾರೆ. ಅಷ್ಟೊಂದು ಕಿಂಚಿತ್ತು ಬೆಲೆಗೆ ಜನ ಆ ಸಮಯದಲ್ಲಿ ಜಮೀನನ್ನು ಬಿಟ್ಟುಕೊಟ್ಟು ಸಾವಿರಾರು ಎಕರೆ ಬೈದರು. ಅಷ್ಟು ಕಡಿಮೆ ದರದಲ್ಲಿ ಈಗ ಕೊಟ್ಟಿದ್ರು ಕೂಡ ಜನ ಏನೆನಿಸಿದ್ರು ಅಂದರೆ ನಮಗೆ ಕೆಲಸ ಆಗ್ಬೋದು, ನಮಗೆ ಊರು ಒಳ್ಳೆಯದಾಗ್ಬೋದು ಎಂಬ ಒಂದು ಕನಸನ್ನು ಕಟ್ಟಿದರು. ಆದರೆ ಆಗಿದ್ದೇ ವಿಚಾರಗಳು ಬೇರೆ. ಸುಮಾರು 200ಕ್ಕಿಂತ ಜಾಸ್ತಿ ಗ್ರ್ಯಾಜುಯೇಟ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಅವರೆಲ್ಲ BCom ಡಿಗ್ರಿ ಅಷ್ಟೇ ಕ್ವಾಲಿಫಿಕೇಷನ್ ಅವರಿಗೆ. 90% ಜಾಸ್ತಿ ನಾನ್ ಕರ್ನಾಟಕದವರು, 90% ಜಾಸ್ತಿ ನಾನ್ ಕರ್ನಾಟಕದವರು. ಏನು ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಇವೆ, MBA ಇನ್ಸ್ಟಿಟ್ಯೂಟ್ಸ್ ಇವೆ, ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ಸ್ಗಳಿವೆ. ಮೊನ್ನೆ ನಮ್ಮ ಸ್ಥಳೀಯ ಸಂಸತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಮತ್ತು ನಮ್ಮ ಸ್ಥಳೀಯ ಶಾಸಕರುಗಳಾದ ಉಮನಾಥ್ ಕೋಟ್ಯಾನ್ರವರು, ಡಾಕ್ಟರ್ ಭರತ್ ಶೆಟ್ಟಿ ಅವರು ಮತ್ತು ನಮ್ಮ ವೇದವ್ಯಾಸ ಕಾಮತ್ರು ಜೊತೆಯಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ, MRPL ಅವರನ್ನು ಭೇಟಿ ಮಾಡಿ ಸಭೆ ನಡೆಸಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ನೇಮಕಾತಿಗೆ ನಾವು ತಡೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂತ. ಇದು MRPL ಆಡಳಿತ ಮಂಡಳಿ ಹೇಳಿಕೆ ಕೊಡಲಿಲ್ಲ, ಇದು ಇವರ ರಾಜಕೀಯ ಹೇಳಿಕೆ. ಜನಸಾಮಾನ್ಯರನ್ನ ಬದುಕೇ ಬೇತೆ, ಮಂಗಳಮುಖಿಯರನ್ನ ಬದುಕೇ ಬೇತೆ. ಕೊರೋನಾ ಲಾಕ್ಡೌನ್ ಕಷ್ಟದ ಪುರ್ತು ಜನಸಾಮಾನ್ಯರಿಗೂ ಕಷ್ಟ ಆತಿನಿ ಅಂದ್ ಆಂಡ ಮಂಗಳಮುಖಿಯರು ಕಂಗಾಲಾತಿರ. ಒಡಿಪು ಬೈಲೂರ್ದ ಮಂಗಳಮುಖಿ ಸಾನಿಯಾ ಅಕ್ಲಿನ ಕಷ್ಟನು ಸ್ಟಾರ್ ನಟೆ ಸುದೀಪ್ಗೂ ಇನ್ಸ್ಟಾಗ್ರಾಮ್ ಸಂದೇಶ ಕೊಡ್ದು ಅವೆನ್ನು ತೂದು ಸುದೀಪ್ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಹಿಡಿದು ಸಾಯುವುದಗಾಯಿನ ವಿಶೇಷ ಸಂಗತಿ ನಡೆತಿದ್ದ. ಮಂಗಳಮುಖಿಯರು ಕೆಲವರು ನಟ್ಟದು ಬದುಕು ಸಾಗಂಡ ನನ್ನ ಕೆಲವರು ಅಡ್ಡ ಸಾದಿ ಪತ್ತದು ಬದುಕೊಂದುಳ್ಳೇರ. ಅಕ್ಲಿನವು ಒಂಜಿ ವಿಚಿತ್ರ ಬದುಕು. ಅಂಚಿನ ಮಂಗಳಮುಖಿ ವರ್ಗ ಕೊರೋನಾ ರಡ್ಡನೆ ಸೆರೆಡ್ದು ಕಂಗಾಲಾತಂಡ. ಇಂಚಿನಕ್ಲಿಗ್ ಸಾಯ ಮಲ್ಪೆರೆ ಜನ ದುಂಬು ಬರ್ಪುಜಿ. ಇತ್ತೆದ ಸ್ಥಿತಿಗತಿಟ್ಟು ವನಸುಗ್ಲಾಕ್ಲೆಗ್ ಕಷ್ಟ ಆತಂಡ. ಎಂಕ್ಲೆಗ್ ಸಾಯ ಮಲ್ಪಲೆಂದು ಒಡಿಪು ಬೈಲೂರುಡು ವಾಸ ಮಲ್ತೊಂದುಪ್ಪುನ ಮಂಗಳಮುಖಿ ಸಾನಿಯಾ ಇನ್ಸ್ಟಾಗ್ರಾಮ್ ಸಿನಿಮಾ ನಟೆ ಸುದೀಪ್ಗೂ ಸಂದೇಶ ಕಡಪುಡ್ದೇರ. ಸಾನಿಯಾನ ಸಂದೇಶ
ಸಂದೇಶ ತೂದು ಸುದೀಪ್ ವಿವರ ಕಡ ಪುಡಿಯರ ಪಂಡದ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಗುರ್ಕಾರ್ಯರು ಕಿಟ್ಟಿ ಅಣ್ಣೆ ಇರೆಗ್ ಫೋನ್ ಮಲ್ಪೇರಂದು ಜವಾಬ್ ಕೊಡ್ತೀರ. ಅಡ್ರೆಸ್ ದೆತ್ತೊಂದು ಒಡಿಪು ದಕ್ಷಿಣ ಕನ್ನಡದ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಇನ್ಚಾರ್ಜ್ ಆರ್ಯ ದೀಪ್ನ ಕರ್ಕೇರ ಕೈಟ್ ದಿನನಿತ್ಯದ ವಸ್ತುಲಿನ ಕಿಟ್ ಕಡಪುರ್ದು ಕೊಡ್ತೀರ. ನಮಗೆ ಯಾವಾಗ ಗೊತ್ತಾಯಿತು ಇವರು ಪ್ರಾಬ್ಲಮಲ್ಲಿ ಇದ್ದಾರೆ ಅಂತ ಒಂದು ಮೆಸೇಜ್ ಬಂದಿತ್ತು. ಆ ಮೆಸೇಜ್ ಬಂದ ತಕ್ಷಣ ಸುದೀಪ್ ಸರ್ ನಮಗೆ ಆದಷ್ಟು ಬೇಗ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ಬ್ಯಾಂಗ್ಳೂರಲ್ಲಿ ಕಿಟ್ಟಿ ಸರ್ ಮತ್ತು ನಮ್ಮ ಟೀಮ್ ಎಲ್ಲ ಬ್ಯಾಂಗ್ಳೂರಲ್ಲಿದೆ. ಅವರಿಗೆ ಲಾಕ್ಡೌನಿಂದ ಅಲ್ಲಿ ಸ್ಟಕ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಇನ್ಚಾರ್ಜ್ ಆಗಿರೋದ್ರಿಂದ ನಾನು ಬಂದು ಸರ್ ಏನೆಲ್ಲ ಕಿಟ್ ಕೊಟ್ಟೋಕ್ಕೆ ಹೇಳಿದ್ದಾರೆ ಅದನ್ನೆಲ್ಲ ಕೊಟ್ಟಿದ್ದೇವೆ. ಅಂದರೆ ಅವರಿಗೆ 1 ತಿಂಗಳಿಗೆ ಆಗುವಷ್ಟು ರೇಷನ್ಗಳನ್ನೆಲ್ಲ ಕೊಟ್ಟಿದ್ದೇವೆ. ಇನ್ಮೇಲೇನೂ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಈ ಕೊರೋನಾ ಸಂಕಷ್ಟದಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಅವಶ್ಯಕತೆ ಇದ್ದರೆ ನಾವು ಮಾಡೋಕ್ಕೆ ರೆಡಿ ಇದ್ದೇವೆ. ಈ ಒಂದು ಲೆಟರ್ ಕೊಟ್ಟಿದ್ದಾರೆ ಸುದೀಪ್ ಸರ್ಗೆ ತಲುಪಿಸಲಿಕ್ಕೆ ಅಂತ. ಖಂಡಿತವಾಗ್ಲೂ ನಾನು ಸುದೀಪ್ ಸರ್ಗೆ ಈ ಲೆಟರ್ನ ತಲುಪಿಸ್ತೇನೆ. ಕಿಟ್ಟಡು 1 ತಿಂಗಳಿಗೆ ಬೋಡಾಯಿನ ಸೊತ್ತುಲು ಇತ್ತದು ಅವೇನು ಕುಡ್ಲಾಡ್ದು ಬತ್ತದು ಮಂಗಳ ಮುಕ್ಕಿಲು ವಾಸಮಲ್ಪನ ಇಲ್ಲಡೆ ಬತ್ತದು ಸೊಸೈಟಿ ಕೊಡ್ತುಂಡು. ಸ್ಟಾರ್ ನಟ್ಟೆ ಸುದೀಪಿರೆಗ್ ಲಕ್ಷಗಟ್ಲೆ ಜನ ಮೆಸೇಜ್ ಕಡಪುರ್ವೇರ ಅಂಚಾದ ಎಂಕ್ಲೆನ ಸಂದೇಶ ತೂಪಿರೆಂದು ಎನ್ನದಜ ಆಂಡ ಮೆಸೇಜ್ ತೂದು ಕಿಟ್ಟು ಕಡಪುಡ್ ನಾವು ಭಾರಿ ಸಂತೋಷ ಆತನಂದು ಮಂಗಳ ಮುಖಿ ಸಾನಿಯಾ ಪಂತಿರ. ನಾನು ಇನ್ಸ್ಟಾಗ್ರಾಮ್ದಲ್ಲಿ ಅವರಿಗೊಂದು ಮೆಸೇಜ್ ಹಾಕಿದ್ದೆ. ಅವ್ರ ವಿಡಿಯೋ ಸುದೀಪ್ ಅಣ್ಣ ಅವ್ರದ್ದು ವಿಡಿಯೋ ತುಂಬ ನೋಡಿದ್ದೆ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿತ್ತು. ಹೀಗೆ ಅವ್ರನ್ನ ದೇವ್ರು ಚೆನ್ನಾಗಿ ಇಡಲಿ ಅಂತ ನಾನು ಕೇಳ್ಕೊಳೋದು. ಅವರು ದೇವರು ಇದಾನೆ ಅನ್ನೋದನ್ನು ಸತ್ಯ ಮಾಡಿ ತೋರಿಸಿದ್ದು. ದೇವರು ಯಾವ ರೂಪದಲ್ಲಿ ಕಾಣಿಸ್ತಾನೆ ಅನ್ನೋದನ್ನು ಸತ್ಯ ಮಾಡಿ ಅವ್ರು ತೋರಿಸಿದ್ರು ನನಗೆ. ಅದಕ್ಕೆ ತುಂಬ ಖುಷಿ ಆಯಿತು. ಅನ್ನಭಾಗ್ಯದಲ್ಲಿ ಆದರೂ ದೇವ್ರು ಬಂದು ಅವರನ್ನು ತೋರಿಸಿದಾನಲ್ವಾ. ನಾನು ಇನ್ಸ್ಟಾಗ್ರಾಮ್ದಲ್ಲಿ ರಾತ್ರಿ ಒಂದು ಮೆಸೇಜ್ ಹಾಕಿದೆ. ನಮ್ಮ ಜೀವನನೇ ಮುಗೀತು ಅನ್ನೋ ಅಷ್ಟರಲ್ಲಿ ನಾನೊಂದು ಮೆಸೇಜ್ ಹಾಕಿದೆ ರಾತ್ರಿ. ಅವರು ಆ ಮೆಸೇಜಿಗೆ ರಿಪ್ಲೈ ಕೊಟ್ಟು ಸರ್ ನಾನು ಈ ಥರ ಮಂಗಳಮುಖಿ ಈ ಥರ ಮೆಸೇಜ್ ಹಾಕಿದೆ, ಸರಿ ನಿಮ್ಮ ಡೀಟೇಲ್ ಕಳಿಸಿ ಅಂತ ಹೇಳಿ ನನಗೆ ಕಳಿಸಿ ಅವರು ಫೋನ್ ಎಲ್ಲ ಮಾಡಿದ್ರು. ಈ ನಂಬರಿಂದ ಕಾಲ್ ಬರುತ್ತೆ, ಈ ಕಿಟ್ಟಿ ಅಣ್ಣವರೆಲ್ಲ ಕಾಲ್ ಮಾಡ್ತಾರೆ, ಕಾಲ್ ಎತ್ತಿ ಕಾಲಲ್ಲಿ ಮಾತಾಡಿ ಅಂತ ಹೇಳಿ ಅವರು ಬೆಳಗ್ಗೆ ಅನ್ನೋಷ್ಟರಲ್ಲಿ ಮತ್ತೆ ಮಾತಾಡಿ ಒಂದಿನ ಬಿಟ್ಟು ನನಗೆ ರೇಷನನ್ನು ತಲುಪಿಸಿದ್ದಾರೆ. ಅವರು ಬರಲಿಕ್ಕಾಗಿಲ್ಲ ಅಂತ ಹೇಳಿದರು. ಆ್ಯಕ್ಚುಲಿ ಅವ್ರು ನಮ್ಮವ್ರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ನಾವು ಮನೆಗೆ ಮಕ್ಕಳೆಲ್ಲ ಸ್ಮಶಾನಕ್ಕೆ ಹೆಣ ಅಲ್ಲ, ನಮ್ಮವ್ರ ಜೀವನನೇ ಕಷ್ಟದಲ್ಲಿ ಸಾಗಿಸೋ ಜನಗಳು ನಾವು ನಮ್ಮಂಥವ್ರಿಗೆ. ಅಂಥದ್ರಲ್ಲಿ ನಾನು ಅವರಿಗೆ ಯಾವ ಲೆಕ್ಕನೂ ಅಲ್ಲ, ನನಗೆ ಕೊಡಬೇಕಂತ ಏನು ನನಗೆ ಯಾವ ಲೆಕ್ಕನೂ ಅಲ್ಲ. ಅವ್ರು ನನಗೆ ರೇಷನನ್ನು ಕೊಟ್ಟು ನನಗೆ ಒಂದೇ ದಿನಕ್ಕೆ ಕೊಟ್ಟರಲ್ಲ, ನನಗೆ ತುಂಬಾ ಖುಷಿ ಆಯಿತು. ದಿನನಿತ್ಯ ಪಾಕಜನಕು ಸಾಯ ಮಲ್ಪುನ ಸ್ಟಾರ್ ನಟೆ ಕಿಚ್ಚ ಸುದೀಪ್ ಮಂಗಳಮುಖಿನ ಸಂದೇಶ ತೂದು ಸಾಯ ಮಲ್ತಿನವು ನಿಜವಾದ್ಲ ಮೆಚ್ಚುಡಾಯಿನ ವಿಚಾರ. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ಲಾಕ್ಡೌನ್ ಇತ್ತಂಡಲ ಮಾರ್ಗೊಲೆಡು ಏಪಲದಂಚ ಗಾಡಿಲಿನ ಪೋಪರಿ ಬರ್ಪರಿ ಗಾಡಿಲಿನ ದಾಖಲೆ ಬಗೆಟ್ ಪೊಲೀಸರಿಡ್ದು ತನಿಖೆ. ಉಳ್ಳಾಲ ಕೋಡಿಡು ಬಂಡೆಕಲ್ಲುಗು ಎಟ್ಟದು ಕಡಲು ಸೇರ್ನ ಗುಂಡಿ ಕಡಲು ಮೀನುಗಾರಿಕೆದ ಓಡ ಯಜಮಾನರಿಗೂ 1 ಕೋಟಿ ರೂಪಾಯಿಡ್ಲ ಹೆಚ್ಚ ನಷ್ಟ. ಸಂಸದರಿಗೂ ಶಾಸಕರಿಗೂ ನಿಜವಾದ್ಲ ಕಾಳಜಿ ಇತ್ತಂಡ ರಾಜ್ಯ ಬಿಜೆಪಿ ಸರ್ಕಾರ ಕೆಲಸಗೂ ಜನದೀನಗ ನೂದೇಟು ಎನ್ಪದಾತು ದೆತ್ತದಿದ್ದು ಹೊಸ ಕಾಯ್ದೆ ಕನೇರೆ ಕ್ರಮದೆತ್ತ ನೋಡು ಮುನೀರ್ ಕಾಟಿಬಳ್ಳ. 84 ವರ್ಷ ಪ್ರಾಯುಡು ತೀರ್ನ ಹಿರಿಯ ಸಾಹಿತಿ ಸಂಶೋಧಕರು ಪ್ರೊಫೆಸರ್ BM ಇಂಚ್ಲಗೋಡು ಕೊರೋನಾ ಸಿಕ್ಕಡು ಜೀವ ಕಳೆಯುವನ್ನ ಸ್ಯಾಕ್ಸೋಫೋನ್ ಕಲಾವಿದರು ಡಾಕ್ಟರ್ ಮಚ್ಚೇಂದ್ರನಾಥ್ ಮಂಗಳದೇವಿ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲ ಮುಗಿಂಡು ನನಗೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.